ನಿಶು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಬದುಕು ಸುಖಮಯವಾಗಿರಬೇಕೆಂದು ಯಾರು ಬಯಸುವುದಿಲ್ಲ ಹೇಳಿ? ಗರುಡ ಪುರಾಣದಲ್ಲಿ ತಿಳಿಸಿರುವಂತೆ ಈ ಮೂರನ್ನು ಬಿಟ್ಟರೆ ಬದುಕು ಸುಖಮಯವಾಗಿರುತ್ತದೆ ಅಂತೆ. ಎಲ್ಲವನ್ನು ತಿಳಿಸಿಕೊಡ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಕಷ್ಟಪಟ್ಟು ದುಡಿದರೆ ಸುಖಮಯವಾಗಿ ಜೀವನ ಸಾಗಿಸಬಹುದು ಎನ್ನುವುದು ಹಿರಿಯರ ವಾದ. ಆದರೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಜೀವನದಲ್ಲಿ ನೆಮ್ಮದಿಯೇ ಇರುವುದಿಲ್ಲ. ಯಾಕೆ ಹೀಗೆ ಎಂದು ಯೋಚಿಸುವಾಗ ಗರುಡ ಪುರಾಣದಲ್ಲಿ ನಮಗೆ ಸಿಗುವ ಉತ್ತರ, ಈ ಮೂರು ವಿಚಾರಗಳನ್ನು ನಾವು ಬಿಟ್ಟರೆ ನಾವು ಹಾಯಾಗಿ ಜೀವನ ಸಾಗಿಸಬಹುದಂತೆ. ಹಾಗಾದರೆ ಆ ಮೂರು ವಿಚಾರಗಳು ಯಾವುವು? ಕಷ್ಟಪಟ್ಟು ದುಡಿದರೂ ಸಹ ಕೆಲವು ಬಾರಿ ಬಂಧು ಮಿತ್ರರಿಂದ ಸಾಲ ಮಾಡುತ್ತೇವೆ. ಅದನ್ನು ಮರಳಿ ಕೊಡಲಾಗದೆ ತಲೆಮರೆಸಿಕೊಂಡು ಓಡಾಡುತ್ತೇವೆ. ಅವರು ಎಲ್ಲಿ ನಮ್ಮೆದುರು ಬಂದು ಹಣ ಕೇಳುತ್ತಾರೆಂಬ ಆತಂಕದಿಂದ ಇರುತ್ತೇವೆ. ನಿತ್ಯ ಮಾನಸಿಕ ಒತ್ತಡದಿಂದಾಗಿ ಬದುಕಬೇಕಾಗುತ್ತದೆ. ಆದ್ದರಿಂದ ನಾವು ಯಾವತ್ತಿಗೂ ಸಾಲದ ಮೊರೆ ಹೋಗಬಾರದಂತೆ. ಎರಡನೆಯದಾಗಿ, ಮಹಿಳೆಯರಿಗೆ ಗೌರವ ಕೊಡದವರು ಎಂದಿಗೂ ಸಂತೋಷವಾಗಿ ಇರಲು ಸಾಧ್ಯವಿಲ್ಲವಂತೆ. ಯಾವ ಪುರುಷ ಮಹಿಳೆಯರಿಗೆ ಗೌರವ ನೀಡುತ್ತಾನೋ ಅಂತಹ ಪುರುಷನಿಗೆ ಸಮಾಜದಲ್ಲಿ ಗೌರವವೂ ಸಿಗುತ್ತದೆ ಹಾಗೂ ಸಂತೋಷವಾಗಿಯೂ ಇರುತ್ತಾನೆಂದು ಗರುಡ ಪುರಾಣ ತಿಳಿಸುತ್ತದೆ. ಮೂರನೆಯದಾಗಿ, ವ್ಯಸನಗಳಲ್ಲಿ ಒಂದಾದ ಜೂಜಿನ ಚಟಕ್ಕೆ ಬಿದ್ದವರ ಬದುಕು ನರಕವಾಗುತ್ತದೆಯಂತೆ. ಜೂಜಿನಿಂದಾಗಿ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗಿ ಕುಗ್ಗಿ ಹೋಗುತ್ತಾನಂತೆ. ಇದರಿಂದಾಗಿ ಜೂಜಿನಿಂದಲೂ ದೂರವಿದ್ದರೆ ಬದುಕು ಸುಖಮಯವಾಗುತ್ತದೆಯಂತೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.